कामरूपपीठेश्वराम्बाये स्वाहा। ओम गणेशाय स्वाहा। ओम जम क्षेत्रपालाय स्वाहा। ओम जम जयाय स्वाहा। ओम जयाय स्वाहा। ओम जम जयन्ते स्वाहा। ओम अपराजिताय स्वाहा। ओम अग्निमुखवेतालाय स्वाहा। ओम स्वाहा धूम्राक्षवेतालाय स्वाहा। ओम गंधाय स्वाहा। ओम नाराय स्वाहा। ओम तलेभ्यो स्वाहा।
देशो प्रीतिशो निष्ठुरं स्वाहा ओम मार्कण्डेय उवाच स्वाहा स्वतः संवसितौ स्वाहा समात्मा वैश्यान् सचपाति सप्तमा स्वाहा
ಶ್ರೀ ಗುರುಭ್ಯೋ ನಮಃ ಶ್ರೀ ಮಹೇಶ್ವರೇಯ ಜಗನ್ಮಾತ ಆದಿಶಕ್ತಿನ ಪವಿತ್ರವಾದ ವರ್ಷಂ ಪ್ರತಿ ಜಗನ್ಮಾತ ನಿತ್ಯ ತ್ರಿನಿತ್ಯ ಜಗ ಭಗವಂತನ ಅಥವಾ ಜಗನ್ಮಾತೆಗೆ ಒಂಜಿ ದಿನ ವಾರ್ಷಿಕೋತ್ಸವದ ಕಾಲ ನಿತ್ಯೋತ್ಸವ ಭವದೇಶ ನಿತ್ಯ ತ್ರಿನಿತ್ಯ ಜಗನ್ಮಾತೆಯರಿಗೆ ನಿತ್ಯ ಉತ್ಸವದ ಸ್ವೀಕಾರ ನಮ್ಮ ವರ್ಷಗವರ ಜಗನ್ಮಾತೆಗಳು ನಿತ್ಯ ಚಿಂತನ ಸೇವೆ ಅವಾಗ ನಮ್ಮ ನಿತ್ಯ ಸೇವೆ ಜಗನ್ಮಾತೆಗಳ ಸೇವೆ ಇದು ಚಿಂತನ ವಾರ್ಷಿಕ ಜಾತ್ರಾ ಪುರುಷೋತ್ತರದೇ ಜಗನ್ಮಾತೆಗಳ ಇತ್ಯಂತವಾದ ವಿಶೇಷವಾದ ಮಹಾಶಕ್ತಿಕಾಯ ಅಂಚಂತನ ಮಹಾಶಕ್ತಿಕಾಯ ವಿಶೇಷವಾದ ಜಗನ್ಮಾತೆ ಆದಿಶಕ್ತಿ ವಿಶೇಷವಾದ ಮಹಾಚಂಡಿಕಾರ ಮಲ್ಪಂಚಂದ್ರ ಮಹಾಚಂಡಿಕಾ ಯಾಗ ಸಂಪನ್ನದ ಕಾರಣ ಆ ಜಗನ್ಮಾತೆ ಆದಿಶಕ್ತಿ ಚಂಡಿಕಾ ದೇವಿ ಆ ಜಗನ್ಮಾತೆ ಆದಿಶಕ್ತಿ ಜಗನ್ಮಾತೆ ಚಂಡಿಕಾ ಮಧುಕೈ ಬ್ರಹ್ಮದೇವ ಸಂಹಾರ ತನಗೇನು ರಕ್ಷಣ ಮಹಾವಿಷ್ಣುದೇವರು ಆ ಬ್ರಹ್ಮದೇವರಿಗೆ ಜಗನ್ಮಾತೆಗೆ ಕಾರಣ ಮಹಾವಿಷ್ಣುದೇವರಿಗೆ ಯಾದೇವಿ ನಿದ್ರಾರೂಪೇಣ ಸದಾ ನಮಸ್ತೆ 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 ಕೊಂಡ ದೇವಿ ಇಡೀ ಜಗತ್ತಿಗೆ ಧರಾಧರ ಜೀವರಾಶಿಗೆ ನಿದ್ರಾದೇವಿಯಾದ ದೇವಿಯರಿಗೆ ಜಗತ್ತಿಗೆ ನಮ್ಮ ಸ್ವರ್ಗಲೋಕ ಸುಖ ಅತ್ಯಂತ ಶ್ರೇಷ್ಠವಾಗಿದೆ ಶಾರೀರಿಕವಾದ ಮಾನಸಿಕವಾದ ಆಯ ಸುದೃಢವಾದಿತ್ಯಂತ ಸುಖವಾಯಿತು ನಿದ್ರೆ ಆಯ ಮಾತ್ರ ಸುಸ್ಥಿತಿಯಾದ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸುಖ ಅತ್ಯುತ್ತಮ ಸುಖ ಜಗನ್ಮಾತೆ ಯಾದೇವಿ ನಿದ್ರಾರೂಪೇಣ ಸಂಸ್ಥಿತ ಅವಾಗ ನಿದ್ರಾದೇವಿ ಆದೆ ಅಂಚಿತ್ತನ ಪರಮ ಸುಖನೆ ಮನುಷ್ಯಗೆ ಲೌಕಿಕವಾದ ಪಾರಮಾರ್ಥಿಕವಾದ ಅಲೌಕಿಕವಾದ ಸುಖಲ್ಲ ಅನುಗ್ರಹವನ್ನು ದೇವಿ ಜಗನ್ಮಾತೆಯನ್ನು ಕೇಳ ಅವ ಆದಿಶಕ್ತಿ ಆದಿಮಾಯಿ ರೂಪಿ ಜಗನ್ಮಾತೆ ಅವಾಗ ಆ ಜಗನ್ಮಾತೆಗೆ ಪ್ರಾರ್ಥನೆ ನಿದ್ರಾದೇವಿಯಾದ ಆವರ್ಷ ಮಹಾವಿಷ್ಣುದೇವರನ್ನು ಈ ಮುರುಗಂಡ ಆರ ಸಂಹಾರ ನಂಚ ಜಗನ್ಮಾತೆಗೆ ಪ್ರಾರ್ಥನೆ ನಿದ್ರಾದೇವಿಯಾದ ಆವರ್ಷ ಜಗನ್ಮಾತೆ ಆದಿಶಕ್ತಿ ಆದಿಮಾಯಿ ಆ ಮಹಾವಿಷ್ಣುದೇವರನ್ನು ಬಂದಾಗ ಅಲ್ಪ ಮಹಾವಿಷ್ಣುದೇವರೇ ಮಧುಕೈಗೆ ಸಂಹಾರ ಮಾಡುತ್ತದೆ ತದನಂತರವಾದ ವೇದನೆ ನಿರ್ಮಾಣ ಗೋವಿಂದ ನಿರ್ಮಾಣ ಅಂಚುತ್ತನ ಜಗತ್ತಿಗೆ ಕಂಡಕಾದ ಮಾತ್ರವಂತೆ ನನಾದಿನಗ ಮಹಿಷಾಸುರಾದ ಶುಂಭರಿ ಶುಂಭರಿ ಚಂಡಮುಂಡಿರೆ ಅಥವಾ ಇತ್ಯಾದಿ ಹಲವಾರು ದುಷ್ಟ ರಾಕ್ಷಸರಿಂದ ಮದಮಲ್ಪರ್ಗಗಳಾದ ಬೇರೆ ಬೇರೆ ರೀತಿಯ ತಾನು ಅವತಾರಣ ಸಾಲನ ಜಗನ್ಮಾತೆ ವಿಶೇಷವಾಗಿ ಸಂಹಾರ ಅವಾಗ ಸಂಹಾರ ಮಾಡುವುದು ಅಂಚುತ್ತನ ಕಷ್ಟಲು ಬಂದಾಗ ಪ್ರೇಮೂರ್ತಿಗಳು ಸೇರಿದೆ ಇಂದ್ರಾದಿ ದೇವತೆಗಳು ಸೇರಿದೆ ಮಾತು ದೇವಾದಿ ದೇವತೆಗಳು ಹುಟ್ಟಾದೆ ಎರೆಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಜಗನ್ಮಾತೆ ಆದಿಮಾಯಕ ಆದಿಶಕ್ತಿ ಪ್ರಾರ್ಥನೆ ಅಂಚುತ್ತಿನ ಜಗನ್ಮಾತನ ಪವಿತ್ರವಾದ ಸಂವಿಧಾನ ಅವಾಗ ಈ ದೇವಾದಿ ದೇವತೆಗಳಿಗೆ ಕಷ್ಟ ಬಂದಾಗ ಎರೆಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಆದಿಮಾಯಕ ಪ್ರಾರ್ಥನೆ ಇಡೀ ಭೂಮಂಡಲ ಅಥವಾ ಜಗತ್ತಡಿಪ ಚಿಂತನ ವಾದಿರುತ್ತಲಿ ಅವಿನ ನಾಶವಂತೆ ಅವಿನ ತಾನೇ ತನ್ನ ಉಡಲಿಗೆ ಸ್ವೀಕಾರ ಮಾಡುವವರಿಗೆ ಅವಿನ ತನ್ನ ತಾನೇ ಭಕ್ಷಣ ಮಾಡುತ್ತದೆ ಲೋಕದ ವಾಸ್ತವ್ಯವನ್ನು ಚಿಂತನ ಅಥವಾ ಲೋಕದ ಮಾತ್ರ ಚರಾಚರ ಜೀವರಾಶಿ ತಾನು ಭಕ್ಷಣ ಮಾಡುವವರಿಗೆ ಅಂಚಾದ ಆ ಜಗನ್ಮಾತೆ ಅಂಚುತ್ತನ ಜಗನ್ಮಾತೆ ಆದಿಶಕ್ತಿ ರೂಪಿಣಿ ಕೃತಿಕಾ ಪರಮೇಶ್ವರನ ಪ್ರೀತವಾದ ಚಿಂತನ ವೃಷಂಪ್ರತಿ ಚಿಂತನ ಮಹಾಚಂಡಿಕೆಯಾಗ ಕ್ಷೇತ್ರಾಡಳಿತದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಅರ್ಚಕರು ಮಹಾಕೈತರು ಪೂರ ಸರ್ಪಕ್ಷರು ಮಹಾಕೈತರು ಇದೇ ಸಂಪ್ರದಾಯ ಚಿಂತನ ಗಂಗಾ
ಗಂಗಾಧರ ಶಾಂತಿ ಆಪನ ಸಂಪನ್ನಾಯನ ಚಂದ್ರನ ಅಪ್ಪನ ಚಂಡಿಕಾಯಾಗ ಸಂಪನ್ನಾಯನ ಚಂದ್ರನ ಕುರಿತು ಅಂಚಂದ್ರ ನಮ್ಮ ಮಾತು ಸೇರಿ ಭಕ್ತಿಯ ಜಗನ್ಮಾತೆ ಕಾಮ ಕ್ರೋಧ ಮನುಷ್ಯ ಶರೀರ ಅವಾಗ ಭಗವಂತನಿಗೆ ಸಮರ್ಪಣೆ ಜಗನ್ಮಾತೆಗೆ ಸಮರ್ಪಣೆ ಐತೊಟ್ಟಿಗೆ ನಮ್ಮ ಭಯಭಕ್ತಿಯ ಪ್ರಾರ್ಥನೆ ಯದ ಭಾವ ತದ ಭವತಿ ನಮ್ಮ ಭಾವನೆಗಳಿಂದ ಮಾತ್ರ ಆ ವಸ್ತು ಜಗನ್ಮಾತೆ ನಮ್ಮ ಈತ ಮಾತ್ರ ಕ್ರಿಯಾಕರ್ಮಲೆ ಸ್ವಲ್ಪ ಸಂಪನ್ನ ಸ್ವಲ್ಪ ಪೂರ್ಣತ್ವ ಪಡೆದುಕೊಂಡು ಅವಾಗ ವಸ್ತು ರೂಪಗಳು ಸಮರ್ಪಣೆ ಬರ್ತದೆ ಜಗನ್ಮಾತನ ಸೃಷ್ಟಿಗೊಳಿಸುವರ ಅಥವಾ ಪೂರ್ಣಗೊಳಿಸುವರ ಮನುಷ್ಯರು ಅಸಾಧ್ಯ ಕಾರಣ ನಮ ಏನು ಪೂರ್ಣ ಇರುತ್ತೆ ಅವಾಗ ಪೂರ್ಣ ಏನು ಕೇಂದ್ರ ಜಗನ್ಮಾತ ಮಾತ್ರ ಪೂರ್ಣಗೆ ಅಂಜಾದ ಅವಾಗ ಪೂರ್ಣತ್ವ ಕರ್ಮದ ಪೂರ್ಣತ್ವ ಸ್ವಲ್ಪ ಕೇಂದ್ರ ನಮ್ಮ ಹಿರಿಯಾಗ ಕರ್ಮ ಆರಂಭ ಮಧ್ಯೆ ಅಂತ್ಯ ಪ್ರಾರ್ಥನಾ ಪರಿಪರಿಯಾದ ಪ್ರಾರ್ಥನೆ ಕೊಡುಗೆ ಐತರ್ಥ ಜಗನ್ಮಾತೆ ಇಲ್ಲಿ ಗುರುಮಾಲೆಗಳ ಅಪ್ಪೆಯಲ್ಲಿ ಸಂಬಂಧ ಇತ್ತು ಅಂತ ಕೇಂದ್ರ ಒಂದು ಒಂದು ಬಾಲೆಗೆ ಕೊಡುತ್ತಾಂಡ ಅಪ್ಪೆ ಅವೇನ ಬಾಲೆಗೆ ಏನು ಅಪ್ಪೆ ಕುರಿತರುತ್ತಾಂಡ ಅವಾಗ ಅಪ್ಪೆ ಕುರಿನ ಏನು ಬಾಲೆಗೆ ಏನು ಇರುತ್ತಾವು ಅಂಜನೆ ನಮ ಪ್ರಾರ್ಥನೆ ಪುನಃ ಮಾಡ್ತೇನೆ ಪರಿಪರಿಯಾದ ಜಗನ್ಮಾತೆಯ ಅತ್ಯಂತ ದೀನವಾಗಿ ಚಿತ್ತು ನಡೆಯುತ್ತದೆ ಭಕ್ತಿ ಭಾವನೆ ನಮ್ಮ ವಿಶೇಷವಾದ ಪ್ರಾರ್ಥನೆ ಕಂಡ ಆ ಜಗನ್ಮಾತೆ ಖಂಡಿತವಾದ ನಮವಂತರ ನಮನಗೈತೆ ಇಲ್ಲಿ ಕ್ಷೇತ್ರಾರ್ಥವಾದ ಸಂಪನ್ನಾಯನ ಚಿಂತನ ಮಹಾಚಂಡಿಕಾಯಾಗ ಜಗನ್ಮಾತೆ ಅವರ ಪೂರ್ಣತ್ವ ಸಾಧೆ ಐತ ಪೂರ್ಣತ್ವದ ಫಲಾನುಫಲನೆ ಈ ಕ್ಷೇತ್ರ ಸಂವಿಧಾನಗಳ ಆಡಳಿತವರ್ಗ ಸರ್ವ ಪರಪೂರ ಪೂರ ಪರಪೂರ ಸದ್ಭಕ್ತರಿಗಳ ಜಗನ್ಮಾತೆ ಅಂಚಂತರ ಭಕ್ತಿ ವಿಶ್ವಾಸ ಜಗನ್ಮಾತೆ ಅಂತರಚಿತ್ರ ಮಹಾಚಂಡಿಕಾಯಾಗ ಪೂರ್ಣತ್ವದ ಸಂವಿಧಾನಗಳ ಬೇಕಾರವಂತಂದು ಅನಂತವಾದ ಚಿತ್ರ ಅತಂತ್ರವಾದ ಚಿಂತನ ಪುಣ್ಯದ ಫಲಾನುಫಲ ಕ್ಷೇತ್ರ ಸಾನ್ನಿಧ್ಯತೆ ಸರ್ವ ಸದ್ಭಕ್ತರಿಗೆ ಉತ್ಪತ್ತಿ ಆವಳಿಗ ಜಾತ್ರಾ ಮಹೋತ್ಸವದ ಅಂಗವಾದ ಮಹಾಚಂಡಿಕಾಯಾಗ ಜಗನ್ಮಾತ ಮಹಾಚಂಡಿಕಾ ರೂಪಿಣಿಯಾದ ಈ ಅನುಗ್ರಹ ದೇವತೆಯಾದ ಮಾತಿರಿಗಳ ದೀರ್ಘಾಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಧನ ಕನಕ ವಸ್ತು ವಾಹನ ಭೂಷಣ ಸಂತತಿ ಸಕಲ ಐಶ್ವರ್ಯವಂತರಾದೆ ಸುಖ ಶಾಂತಿ ನೆಮ್ಮದಿ ಸುಖ ಜೀವನದ ಯೋಗ ಆತ ಮಾತ್ರ ತಂದೆ ಕರ್ಮ ಧರ್ಮ ಪ್ರಕಾರವಾದ ದೇವರ ಚಿಂತನ ಮನುಷ್ಯ ಜನ್ಮ ಐದು ಸಾರ್ಥಕ್ಯ ಗುರುಸವರ ಚಿಂತನ ನೆಚ್ಚಡೆ ಧರ್ಮ ಅರ್ಥ ಕಾಮ ಮೋಕ್ಷಾಂತರ ಪುಣ್ಯ ಪುರುಷಾರ್ಥದ ಸಿದ್ಧಿ ಸಾಧೆ ಅಥವಾ ಜಗನ್ಮಾತೆಯ ವಿಶೇಷವಾದ ಸೇವನೆ ಚಿಂತನ ಯೋಗದ ಆಮೂಲಕವಾದ ಸಂಪತ್ತಿ ಆವಳಿಗ ಜಗನ್ಮಾತೆ ಅಂಚಿತ್ತನ ಫಲಾನುಫಲನ ಮಹಾತಿರಿಗಳ ಅನುಗ್ರಹವಂತರಿಗೆ ಕ್ಷೇತ್ರಾರ್ಥವಾದ ಚಿಂತನ ಭಕ್ತರಿಗೆ ಅಗಲಗಲ ಆಕಾಂಕ್ಷಿತ ಅವಿನ ಮಾತಾ ಮಹತಾಯಿ ಪೂರೈಸಾದವರದು ಕ್ಷೇತ್ರಾರ್ಥವಾದ ಚಿಂತನ ಭಕ್ತರು ಹಲವಾರು ಜಗನ್ಮಾತನ ಪ್ರೀತರಿತವಾದ ಸೇವನೆ ಮಾತು ಸಲ್ಲಿಸಾದ ಬೇರೆ ಪ್ರತ್ಯಕ್ಷ ಪರೋಕ್ಷವಾದ ಮಂತ್ರ ಚಿಂತನ ಸೇವೆ ಐತ ಅನಂತವಾದ ಚಿಂತನ ಫಲಾನುಫಲ ಮಾತಿರಿಗಳ ಜಗನ್ಮಾತೆ ಕಲಿಸಾದವರದು ಮಾತೆಲ್ಲ ಜಗನ್ಮಾತನ ಅನುಗ್ರಹದ ಒಳಗಾದೆ ಕರ್ಮ ಬಿಡು ದಾದ ಮಾತು ಸುಖಭೋಗನ ಅನುಭವಿಸುತ್ತ ಮನುಷ್ಯ ಜೀವನ ಬಡ ಅಂಚಿತ್ತನ ಮಾತು ಸುಖಭೋಗದ ಮಾತು ಅನುಭವಿಸಾದೆ ಆದ ಮಾತ್ರ ತಂದೆ ಮಾತೆಲ್ಲ ಕಲಕಲ ಕರ್ತವ್ಯ ನೆರವೇರಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಮಾತು ಕೂಡ ಅವರ ವಿದ್ಯಾರ್ಥಿ ಜ್ಞಾನ ಶಿಕ್ಷಣ ಜಗನ್ಮಾತ ಕಲಿಸಾಬಡೆ ಎಲ್ಲೆಲ್ಲಿ ಶಿಶುಪಾಲನೆಗಳು ಪರಿಹಾರ ಅವಡೆ ಉದ್ಯೋಗಸ್ಥರ ವ್ಯವಹಾರಸ್ಥರ ಅಭಿವೃದ್ಧಿಸಲಾದ ಉದ್ಯೋಗ ವ್ಯವಹಾರ ನಡಪಡಿ ಅವಡೆ ಅವಾಗ ಎಲ್ಲಿ ಗುರುಮಾಲಿಂದೆ ಪ್ರಾಯಸ್ಥರು ಹುಟ್ಟ ಮಾತೆಗಳ ಆ ಅಪ್ಪನ ಅನುಗ್ರಹ ಇರ್ತದೆ ಮಾತೆಲ್ಲ ದೇಹದ ಆರೋಗ್ಯ ಮಾನಸಿಕ ವಾಯು ನೆಮ್ಮದಿ ಆ ಅಪ್ಪೆ ಕರುಣಿಸಾದರೆ ಆತ ಮಾತ್ರ ತಂದೆ ಜಗನ್ಮಾತನ ಅನುಗ್ರಹದ ಬಲ ಕ್ಷೇತ್ರ ಸಂವಿಧಾನದ ಬಲ ಚಿಂತನ ದಿನನಿತ್ಯದ ಪೂಜೆಯಂತೆ ತಿಂಗಳು ವಾರ ತಿಂಗಳು ವರ್ಷದ ದಾದ ವಿಶೇಷ ಪೂಜಾಗೀತನ ಜಗನ್ಮಾತೆ ಐದು ನಿತ್ಯಗಳ ಅಚಂದ್ರಾರ್ಕ ಕಾಲದಿಂದಲ ಈ ಕ್ಷೇತ್ರ ಸಾಗುತ್ತದೆ ಸಿರಿ ಸಂಪತ್ತಿಗೆ ಶ್ರುತಿಯಾವಂತನ ಚಿಂತನೆ ನಡೆಯುತ್ತದೆ ಕ್ಷೇತ್ರಾರ್ಥವಾದ ಭಕ್ತರ ದರ್ಬಾದೆ ಭಂಡಾರ ಜಿಂದಾದೆ ಕ್ಷೇತ್ರ ಬೆಲಗುಲಿಗ ಕ್ಷೇತ್ರದ ಕೀರ್ತಿ ಲೋಕೋರ್ಮೆ ಬಸವನ ಚಿಂತನೆ ನಡೆಯುತ್ತದೆ ಜಗನ್ಮಾತೆ ಸರ್ವ ಭಕ್ತರಿಗೆ ಅನುಗ್ರಹವನ್ನು ಆದ ಮಾತ್ರ ತಂದೆ ಜಗನ್ಮಾತನ ಅನುಗ್ರಹದ ಬಲ ಕ್ಷೇತ್ರವಾದ ಮನಾದ ಏನು ಐದು ಜಗನ್ಮಾತನ ಅನುಗ್ರಹಲೆ ಅವಾಗ ಮಾತಲ ದೇನವಿನ ತೃಣಮಗಿನ ನಾ ಜಲತೇಂದ್ರ ಬೆಳಗ ಅವಾಗ ಇಲ್ಲಿ ನಮ್ಮ ಅಥವಾ ಯಾರು ಸಮಯ ಬಂದಾಗ ಆಕೆ ಖಂಡಿತವಾದ ಜಗನ್ಮಾತೆ ಭಕ್ತ ಕುಟುಂಬ ಕ್ಷೇತ್ರಾಡಳಿತ ಮಂಡಲಿತನಾದ ಅಪೇಕ್ಷೆ ಉಂಟ ಅವನ ಉಲ್ಲಂಘನೆ ಆವಂದನ ಚಿಂತನ ರೀತಿಯಡೆ ಅತ್ಯಂತ ಶೀಘ್ರವಾದ ಸಿರಿ ಸಂಪತ್ತಿನ ಯೋಗ ಭಾಗ್ಯದ ಕ್ಷೇತ್ರ ಸನ್ನಿಧಾನ ಕ್ಷೇತ್ರಾಡಳಿತ ಅವನ ಕೈಗೂಡಾದವರದು ಅತ್ಯಂತ ಶೀಘ್ರವಾದ ಉತ್ತಮವಾದ ಶ್ರೇಷ್ಠವಾದ ಲೋಕರ್ಮೆ ಖ್ಯಾತಿ ಕರ್ಮ ಚಿಂತನ ಸದ್ಭಕ್ತರಿಗೆ ಅನುಗ್ರಹ ಚಿಂತನ ಈ ಪೂರ್ವದ ಕ್ಷೇತ್ರ ಪುನರ್ ನಿರ್ಮಾಣ ಚಿಂತನ ಯೋಗನೆ ಜಗನ್ಮಾತೆ
ಸರ್ವತ್ರವಾದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪಿಣಿಯಾದೆ ಆ ಅಪ್ಪೆ ಸಂರಕ್ಷಣವನ್ನು ಕಾಪಾಡುತ್ತ ಒಟ್ಟಿಗೆ ಲೋಕ ಕಲ್ಯಾಣ ಮೂಲಕ ಲೋಕದ ಜಗತ್ತಿಗೆ ದಾರ ತೊಂದರ ಮೂಲಕ ಶಾಂತಿ ಸುವೀಕ್ಷೆ ನೆಮ್ಮದಿಯ ಮಾತು ಜನಗಳ ಸುಖಜೀವನವನ್ನು ಯೋಗ ಉತ್ಪತ್ತಿ ಮೂಲಕ ಲೋಕದ ಅತಿವೃಷ್ಟಿಗಳು ಅನಾಹುತಗಳು ಸಂಭವಿಸುತ್ತದೆ ಕಾಲಕಾಲಕ್ಕೆ ಮೂಲಸಲಕ್ಕೆ ಅಭಿವೃದ್ಧಿಯಾದೆ ಕಚ್ಚಿಗೆ ವರ್ಪಣದಿಂದ ದುರತ ನಿವೃತ್ತಿಯಾದೆ ನರಮಾನಿಗೆ ವರ್ಪಣವಾದುರದಲ್ಲಿ ದೋಷಲು ಕಟ್ಟುಲ ಇತ್ತಂದಲ ಅವಿನ ಅಪ್ಪನ ಅನುಗ್ರಹದ ಹೊರಟೆ ಇಡೀ ಮಾತ ಗ್ರಾಮಸ್ಥರಿಗೆ ಊರದಗಳಿಗೆ ಕ್ಷೇತ್ರ ಆಡಂತ ಆ ಜಗನ್ಮಾತೆ ಅನುಗ್ರಹದ ದೃಷ್ಟಿ ಇರ್ತದೆ ಮಾತಿಗೆ ಸುಖಜೀವನ ಯೋಗದ ಒಟ್ಟಿಗೆ ಆ ಅಪ್ಪನ ನಿರಂತರವಾದ ಸೇವನೆ ಮಂತ್ರ ಯೋಗವಾಗಿ ಅನುಗ್ರಹವಿರುತ್ತದೆ ಮಂತ್ರಚಂದ್ರ ಮಹಾಜನಿಕರಾಗದ ಅನಂತವಾದ ಚಿಂತನ ಫಲ ಈ ಕ್ಷೇತ್ರ ಸಾಹಿತ್ಯಗಳ ಕ್ಷೇತ್ರ ಆಡಳಿತ ಮಂಡಳಿಗಳ ಮಾತ ಭಗವತ್ ಭಕ್ತರಿಗಳ ಆದಿಶಕ್ತಿಯ ರೂಪಿಣಿಯಾದ ಚಂಡಿಕಾಪರಮೇಶ್ವರಿ ಅನುಗ್ರಹವನ್ನು ಕೊಲೆ ಎಂಬ ಮನದೆ ಭಕ್ತ ಶ್ರದ್ಧಾಪೂರ್ವಕವಾದ ಜಗನ್ಮಾತೆ ಕ್ಷೇತ್ರ ಸಂವಿಧಾನ ಸರ್ವ ಸದ್ಭಕ್ತರು ಕ್ಷೇತ್ರ ಆಡಳಿತ ಇರ್ತದೆ ಜಗನ್ಮಾತನ ಶರಣಾರ್ಥಕ್ಕೆ ಸಲ್ಲಿಸುವ ಚಿಂತನೆ ಓಂ ಜಗದೀಶ್ವರಿ ನಾರಾಯಣಿ ಚಂಡಿಕಾ ಪರಮೇಶ್ವರಿ ಅಮ್ಮನವರವಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಇತಿ ಪ್ರಾರ್ಥನಂ ಸಮರ್ಪಯಾಮಿ ಭಗವತಿ ಚಂಡಿಕಾ ಪರಮೇಶ್ವರ ದೇವತಾ ಪ್ರಿಯತಾ
ಶ್ರೀ ಗುರುಭ್ಯೋ ನಮಃ. ಗಣಪತಿರ ದೈವದ ಭಕ್ತಿ ಪಟ್ಟು ನಂಚುತ್ತಿನ ಅನ್ನದಾನ ಆದಿಶಕ್ತಿ ಅಕ್ಷಯನ ಒದಗಾದು ಕೊಡುದು ಅನ್ನಪ್ರಸಾದಗಳು ಮಾತೆಲ್ಲ ಅನ್ನಡದೇ ಸೃಷ್ಟಿ ಎಂದು ಜಾತಿ ಪುನಃ ಅನ್ನನೇ ಪರಬ್ರಹ್ಮ ಅಂತ ಅವಾಗ ಮನುಷ್ಯ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಎಲ್ಲವೂ ಆರೋಗ್ಯ. ಅವಾಗ ಆರೋಗ್ಯ ಒಲ್ತು ಬರಪುಣಿಕೆ ಎಲ್ಲವೂ ಅನ್ನರದೇ ಆರೋಗ್ಯ ಅಂತ ಒಂದು ಶಾಸ್ತ್ರ ಜಾದೆ ಆಪ್ಯನ ಆದಿಶಕ್ತಿನ ನಡೆಟ್ಟು ಈ ಅನ್ನಪ್ರಸಾದವನ್ನು ಸ್ವೀಕಾರವಂತರ ಭಕ್ತರಿಗೆ ಶತ ಸಂವತ್ಸರ ಕಾಲಮುಟ್ಟ ಆರೋಗ್ಯಭಾಗ್ಯನ ಅಪ್ಪೆ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯಾದ ಅನುಗ್ರಹ ಪಡೆ ಅಂಚನೆ ಅವೆತ್ತ ದಾನದಲ್ಲಿ ವಿಶೇಷವಾದ ಭಕ್ತಿಯ ಕ್ಷೇತ್ರ ನಿಧಾನವಂತಿದೆ. ಅಖಿಲೇಖಲ ಐತ ಮಾತ ಪುಣ್ಯದ ಫಲ ಶತ ಸಂವತ್ಸರ ಅಧಿಕ ಪರ್ಯಂತವಾದ ಆರೋಗ್ಯ ಭಾಗ್ಯದ ಒಟ್ಟಿಗೆ ಸಿರಿ ಸಂಪತ್ತಿನ ನಾನಾದ ದುಃಖ ಮಿತ್ತಗಳ ಇಂಚನೆ ಅನ್ನಪೂರ್ಣೇಶ್ವರನ ಸೇವೆ ಅಪ್ಪೆನ ನಡೆಂಟು ಮಲ್ಕೊಂಡ ಯೋಗನ ಜಗನ್ಮಾತೆ ಒದಗಾತು ಕೊರಡು ಪ್ರಾರ್ಥನೆ.
tidak paling tinggi ada. Sama ini berapa besar? Ah, nanti berapa? Berapa besar mana? Nih.
सर्वमंगला